ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ, ದರೋಡೆ, ದ್ವಿಚಕ್ರ ವಾಹನಗಳ ಕಳವು ಹಾಗೂ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ 24 ಪ್ರಕರಣಗಳಲ್ಲಿ ಬೇಕಾಗಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಬಂಧಿತರನ್ನ ಕಾವೂರು ನಿವಾಸಿ ಅಬ್ದುಲ್ ಇಶಾಮ್, ಪಂಚಮುಗರು ನಿವಾಸಿ ಸಫ್ವಾನ್, ಕಾವೂರಿನ ಮಹಮ್ಮದ್ ತೌಸಿಫ್, ಶಾಂತಿನಗರದ ಅಬ್ದುಲ್ ಖಾದರ್ ಸಿನಾನ್, ಮಲ್ಲೂರಿನ ಮಹಮ್ಮದ್ ಫಜಲ್, ಚೊಕ್ಕಬೆಟ್ಟುವಿನ ಅರ್ಷಾದ್ ಮತ್ತು ಕುಂದಾಪುರದ ಕುಂಬಾಶಿಯ ಮೊಹಮ್ಮದ್ ರೆಹಮಾನ್ ಎಂದು ಗುರುತಿಸಲಾಗಿದೆ. ಅಬ್ದುಲ್ ಇಶಾಮ್ ವಿರುದ್ಧ 9 ಪ್ರಕರಣ, ಅಬ್ದುಲ್ ಖಾದರ್ 2 ಪ್ರಕರಣ, ಮಹಮ್ಮದ್ ತೌಸಿಫ್ 1 ಪ್ರಕರಣ, ಮೊಹಮ್ಮದ್ ಫಜಲ್ ವಿರುದ್ಧ 3 ಪ್ರಕರಣಗಳು ಇವೆ. ಬಂಧಿತರಿಂದ 10 ಲಕ್ಷ ರೂಪಾಯಿ ಮೌಲ್ಯದ 210 ಗ್ರಾಂ ಚಿನ್ನದ ಸರ, ಮಂಗಳಸೂತ್ರ ಹಾಗೂ 2 ಲಕ್ಷ ಮೌಲ್ಯದ 3 ದ್ವಿಚಕ್ರ ವಾಹನ, ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದರು.